ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ ನಿಮ್ಮೊಡನೆಯೂ ಇರಲಿ. ಪ್ರಿಯರೇ, ನಾವೊಂದು ಹಾಡನ್ನು ಹಾಡೋಣ. ಇರುವವನಾಗಿ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. H66 on page number 108. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು ನಿನ್ನ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು ನಿನ್ನ ಜೀವ ನನಗಿತ್ತೆಯಾ. ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಮುಳುಗುವ ದೋಣಿಯ ನೀ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಭೂಮಂಡಲ ಕೈಯಲ್ಲಿ ಹಿಡಿದವನೇ, ಭೂಮಂಡಲ ಕೈಯಲ್ಲಿ ಹಿಡಿದವನೇ, ಜೊತೆಗಿರು ಈ ಪಯಣದಿ ಓ ಕರ್ತನೆ, ಜೊತೆಗಿರು ಈ ಪಯಣದಿ ಓ ಕರ್ತನೆ, ಜೊತೆ ಇರು ಈ ಪಯಣದಿ ಓ ಕರ್ತನೆ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು ನಿನ್ನ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು ನಿನ್ನ ಜೀವ ನನಗಿತ್ತೆಯಾ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಇರುವವನಾಗಿ ಇರುವಾತ ನೀನು ಸದಾ ಜೀವಿಸುವ ದೇವರು ನೀವಾಗಿದ್ದೀರಿ. ಸ್ವರ್ಗವನ್ನು ತೆರೆದು ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ವಚನಾಮೃತ ಈ ಪ್ರಾರ್ಥನೆಯ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರನ್ನು, ನಿಮ್ಮ ಮಕ್ಕಳನ್ನು ಒಂದುಗೂಡಿಸಿದಿರಿ. ನಿಮ್ಮ ಕೃಪೆಯ ಅಪ್ಪುಗೆಯಲ್ಲಿ ನೀವು ನಮ್ಮನ್ನು ಒಂದುಗೂಡಿಸಿದಿರಿ. ಒಂದು ಕುಟುಂಬವನ್ನಾಗಿ, ಒಂದು ಪರಿವಾರವನ್ನಾಗಿ ನೀವು ನಮ್ಮನ್ನು ಒಂದುಗೂಡಿಸಿದಿರಿ. ಈ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ಈ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮಗೆ ಪ್ರೀತಿಯವರು. ತಂದೆಯಾದ ದೇವರೇ, ಪ್ರತಿಯೊಬ್ಬರಿಗೆ ನಮಗೆ ಸ್ವಸ್ಥತೆಯನ್ನು, ಆರೋಗ್ಯವನ್ನು ನೀಡಿರಿ. ಈ ಲೋಕದಲ್ಲಿ ಸಮೃದ್ಧಿಯಿಂದ, ಶ್ರೀಮಂತಿಕೆಯಿಂದ, ಎಲ್ಲ ಸವಲತ್ತುಗಳಿಂದ ನಾವು ಸಂತೋಷದಿಂದ ಜೀವಿಸುವಂತೆ ಮಾಡಿರಿ. ನಿಮ್ಮ ಆಶೀರ್ವಾದ ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಕಷ್ಟ ಸಂಕಷ್ಟಗಳನ್ನು ದೂರ ತೊಲಗಿಸಿರಿ. ನಮ್ಮ ಎಲ್ಲ ರೋಗಗಳನ್ನು ಗುಣ ಮಾಡಿರಿ. ನಮ್ಮ ಕುಂದು ಕೊರತೆಗಳನ್ನು ನೀಗಿಸಿರಿ. ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯ, ಅನ್ಯೋನ್ಯತೆಯ ಪವಿತ್ರ ಜೀವನವನ್ನು ನಿಮ್ಮ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಜೀವಿಸುವಂತೆ ಮಾಡಿರಿ. ನಮ್ಮ ಜೀವನದಲ್ಲಿ ಬಡವರಿಗೆ, ಅಗತ್ಯವುಳ್ಳವರಿಗೆ ಸಹಾಯವನ್ನು ಮಾಡುತ್ತಾ ಅವರ ಸೇವೆಯಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತೆ ನಿಮ್ಮ ಕೃಪಾ ವರಗಳನ್ನು, ಆ ಜ್ಞಾನೋದಯವನ್ನು ನಮಗೆ ಒದಗಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನನ್ನ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ನಿಮಗೆಲ್ಲರಿಗೆ ನನ್ನ ನಮನಗಳು. ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇವತ್ತು ನಾವು ಧ್ಯಾನಿಸೋಣ ಥೆಸಲೋನಿಯರಿಗೆ ಬರೆದಂತಹ ಪತ್ರದಲ್ಲಿ ಮೊದಲನೇ ಪತ್ರ 5ನೇ ಅಧ್ಯಾಯ 17ನೇ ವಚನ. 1 Thessalonians chapter 5 verse 17. Pray unceasingly,
ಎಡೆ ಬಿಡದೆ ಪ್ರಾರ್ಥಿಸಿರಿ. ನಾವು ಓದ್ತೇವೆ ಲೂಕ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ಎದೆಗುಂದದೆ ನಿರಾಸೆಗೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸಿರಿ. ನಾವು ಎಡೆಬಿಡದೆ ಪ್ರಾರ್ಥಿಸಬೇಕು. ನಾವು ಎದೆಗುಂದದೆ ನಿರಾಸೆ ಹೊಂದದೆ ನಾವು ಪ್ರಾರ್ಥಿಸಬೇಕು. ಇದು ದೇವರು ನಮಗೆ ಕೊಡುವಂತಹ ಕರೆ. ಆ ದೇವರ ಕರೆಗೆ ನಾವು ಓಗೊಡಬೇಕು. ಆ ದೇವರ ಕರೆಗೆ ನಾವು ಸದುತ್ತರ ನೀಡಬೇಕು. ಹಾಗೂ ನಾವು ನಿಜವಾಗಿ ನಮ್ಮ ಜೀವನದಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಎದೆಗುಂದದೆ ನಿರಂತರವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಪ್ರಾರ್ಥಿಸುವವರು, ಭಯಭಕ್ತಿ ಉಳ್ಳವರು ನಾವು ಆಗಬೇಕು. ಒಂದು ಸಾರಿ ಒಂದು ಕುಟುಂಬದವರು ನನ್ನನ್ನು ಕರೆದಿದ್ದರು ಫೋನ್ ಮುಖಾಂತರ. ದೇ ಹ್ಯಾಡ್ ಕಾಲ್ಡ್ ಮೀ ಓವರ್ ದ ಮೊಬೈಲ್. ಅವರು ನಮ್ಮ ದೈವಿಕ ಕರೆಯ ಕೇಂದ್ರದ ಆರಾಧನೆಯನ್ನು ಹಾಗೂ ಪೂಜಾ ಬಲಿಯನ್ನು ಹಾಗೂ ನಮ್ಮ ಧ್ಯಾನವನ್ನು ಇಂಟರ್ನೆಟ್ ಮುಖಾಂತರ, ಅಂತರ್ಜಾಲದ ಮುಖಾಂತರ ಅವರು ನೋಡುತ್ತಿದ್ದರು ಹಾಗೂ ಅದರಲ್ಲಿ ಭಾಗವಹಿಸ್ತಿದ್ದರು. ಅವರ ಜೀವನದಲ್ಲಿ ನಿಜವಾಗಿಯೂ ಎಷ್ಟೋ ಕಷ್ಟ ನಷ್ಟಗಳಿದ್ದವು. ಅವರಿಗೆ ಅನಿಸಿತು ಅವರ ಜೀವನದಲ್ಲಿ ಯಾರೋ ಅವರ ಮೇಲೆ ಜಾದೂ ಮಂತ್ರ ಮಾಡಿದ್ದಾರೆ. ಅವರಿಗೆ ಜೀವನದಲ್ಲಿ ಕಷ್ಟ ನಷ್ಟಗಳೇ ಹೆಚ್ಚಾಗ್ತಾ ಇದೆ. ಅವರ ಹುಡುಗ, ಅವರ ಮಗ ಮದುವೆಯಾಗಿದ್ದರು. ಮದುವೆಯಾಗಿ ವಿದೇಶದಲ್ಲಿದ್ದರು. ಅಲ್ಲಿ ವಿದೇಶದಲ್ಲಿ ಹೆಂಡತಿಯೊಡನೆ 2 ಮಕ್ಕಳೊಂದಿಗೆ ಅವರಲ್ಲಿದ್ದರು. ಇಲ್ಲಿ ಇವರು ಬೊಂಬಾಯಿಯಲ್ಲಿ ಜೀವಿಸ್ತಿದ್ರು. ಇಲ್ಲಿ ಬೊಂಬಾಯಿಯಲ್ಲಿ ಜೀವಿಸುವಾಗ ಅವರಿಗೆ ಎಷ್ಟೋ ರೀತಿಯ ಆರ್ಥಿಕವಾದ ಸಮಸ್ಯೆಗಳು ಉಂಟಾದವು. ಆರ್ಥಿಕವಾದ ಸಮಸ್ಯೆಗಳ ಸಮಯದಲ್ಲಿ ಅವರು ಎಷ್ಟೋ ಹಣವನ್ನು ಕಳೆದುಕೊಂಡರು. ಅಷ್ಟರಲ್ಲಿ ಅವ ಮಗ ಕೂಡ ವಿದೇಶದಲ್ಲಿರುವಾಗ ಎಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಕೆಲಸ ಸ್ಥಳದಲ್ಲಿ ಒಬ್ಬ ಸಹ ಉದ್ಯೋಗಿ ಅವರೊಂದಿಗಿದ್ದಳು. ಅವಳಿಗೆ ಕೋವಿಡ್ ಆಯಿತು. ಕೋವಿಡ್ ಸಮಯದಲ್ಲಿ ಅವಳು ಸ್ವಲ್ಪ ಹಣವನ್ನು ಪಡೆದುಕೊಂಡಳು. ಆಮೇಲೆ ಅವಳಿಗೆ ಹೆಚ್ಚು ಸಹಾಯ ಮಾಡುತ್ತಾ ಮಾತ್ರವಲ್ಲ, ಅವಳೊಂದಿಗೆ ಇಂಟರ್ನೆಟ್ನಲ್ಲಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ. ಆ ಬಿಸ್ನೆಸ್ನಲ್ಲಿ ಅವನು 60-70 ಲಕ್ಷ ಹಣವನ್ನು ಕಳೆದುಕೊಂಡ ನಂತರ ಗೊತ್ತಾಯಿತು ಆ ಸಹ ಉದ್ಯೋಗಿ ಇವನನ್ನು ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದ್ದಾಳೆ. ಇದ್ದ ಹಣವನ್ನೆಲ್ಲ ಅವಳದಾಗಿಸಿಕೊಳ್ಳುತ್ತಿದ್ದಾಳೆ. ಅವರು ಸ್ಟಾರ್ಟ್ ಮಾಡಿದಂತಹ ಆ ಬಿಸ್ನೆಸ್ ಎಲ್ಲ ನಷ್ಟದಲ್ಲಿ ಪರಿವರ್ತನೆ ಆಯಿತು. ಇವನು ಬಹಳ ಕಷ್ಟದಲ್ಲಿ ಬಂದ. ಅವನ ಹೆಂಡತಿ ಮಕ್ಕಳನ್ನು ಕೂಡ ಸರಿಯಾಗಿ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹೆಂಡತಿ ಮಕ್ಕಳೊಂದಿಗೆ ಬೊಂಬಾಯಿಗೆ ಹಿಂತಿರುಗಿ ಬಂದ. ಬೊಂಬಾಯಿಗೆ ಬಂದ ನಂತರ ಅವನ ಹೆಂಡತಿ ಮಕ್ಕಳು ಕೂಡ ಅವನನ್ನು ಬಿಟ್ಟು ಹೋದರು. ಆಮೇಲೆ ಯಾವಾಗಲೂ ಕುಡಿಯುತ್ತಾ ಇದ್ದಾನೆ. ತನ್ನ ಕೋಣೆಯಲ್ಲೇ ಅವನು ಇದ್ದಾನೆ, ಹೊರಗೆ ಬರುವುದಿಲ್ಲ. ಕೇವಲ ಊಟ ಮಾಡಲಿಕ್ಕೆ ಹೊರಗೆ ಬರುವುದು, ಆಮೇಲೆ ಮತ್ತೆ ಒಳಗೆ ಹೋಗಿ ಕುಡಿಯುವುದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಬಹಳ ಬೇಸರ, ದುಃಖ ಹಾಗೂ ಒಂದು ರೀತಿಯ ಜಿಗುಪ್ಸೆ. ಅವರು ಹೇಳಿದ್ದು, ಫಾದರ್, ನಮ್ಮ ಮನೆಯಲ್ಲಿ ಯಾವುದೋ ದುಷ್ಟ ಶಕ್ತಿಯ ಪ್ರಭಾವವಿದೆ, ಪ್ರೇತ ಪಿಶಾಚಿ ಶಕ್ತಿಯ ಪ್ರಭಾವವಿದೆ. ನಾವು ಸೈತಾನನ ಕೈವಶದಲ್ಲಿ ಬಂದಿದ್ದೇವೆ. ಈ ಕೈವಶದಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಫಾದರ್. ಆಗ ನಾನು ಅವರಿಗೆ ಹೇಳಿದಂತಹ ಒಂದೇ ಒಂದು ಮಾರ್ಗದರ್ಶನ. ನಾನು ಅವರಿಗೆ ಹೇಳಿದೆ, ನೀವು ಪ್ರತಿದಿನ ನಮ್ಮ ಆರಾಧನೆಯಲ್ಲಿ ಹಾಗೂ ಪೂಜಾ ಬಲಿಯಲ್ಲಿ ಭಾಗವಹಿಸಿರಿ. ಆಗ ಕೊರೋನಾ ವೈರಸ್ ಈ ಲಾಕ್ಡೌನ್ ಆರಂಭವಾಗಿದ್ದು ಮಾತ್ರ. ಆದ್ದರಿಂದ ಅವರಿಗೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಇಲ್ಲಿ ಧ್ಯಾನದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ, ಅಥವಾ ನಾನು ಬೊಂಬೈಗೆ ಹೋಗುವ ಹಾಗೆ ಕೂಡ ಇಲ್ಲ. ಅವರಿಗೆ ನಾನು ಹೇಳಿದೆ, ಪ್ರತಿದಿನ ಭಾಗವಹಿಸಿರಿ. ಪ್ರತಿದಿನ ಮನೆಯಲ್ಲಿ ನೀವು ಪವಿತ್ರ ಪುಸ್ತಕವನ್ನು ಓದಿರಿ, ಮೊಣಕಾಲೂರಿ ಕೈಗಳನ್ನು ಮೇಲಕ್ಕೆತ್ತಿ ದೈವಿಕ ಕರುಣೆಯ ಪ್ರಾರ್ಥನೆ ಮಾಡಿರಿ, ಆ ಜಪಸರ ಪ್ರಾರ್ಥನೆ ಮಾಡಿರಿ. ಅವರು ನಾನು ಹೇಳಿದಂಥ ಮಾತುಗಳನ್ನು ಕೇಳಿದರು. ಆವಾಗ ಅವರು ನನಗೆ ಹೇಳ್ತಿದ್ರು, ಅದು ಪ್ರಾರ್ಥನೆಗಳನ್ನು ಹಾಕುವಾಗ ಅವರ ಮಗನಿಗೆ ಅದು ಆಗ್ತಿರಲಿಲ್ಲ. ಮೊದಲಲ್ಲಿ ಅವರನ್ನು ಗದರಿಸಿದ, ಮನೆಯಲ್ಲಿ ಪ್ರಾರ್ಥನೆ ಬೇಡ, ಪೂಜಾ ಬಲಿ ಬೇಡ, ಆರಾಧನೆ ಬೇಡ, ಪವಿತ್ರ ಪುಸ್ತಕ ಬೇಡ, ನನಗೆ ಅದರಿಂದ ಕಿರಿಕಿರಿ ಆಗ್ತದೆ ಅಂತ ಹೇಳ್ತಿದ್ದ. ಆದರೆ ಹೆಚ್ಚು ಅವರ ಆರಾಧನೆಯ ವಿಡಿಯೋಗಳನ್ನು ನೋಡುತ್ತಾ ಮನೆಯಲ್ಲಿ ಮೊಣಕಾಲು ಊರಿ ದಿವ್ಯ ಪ್ರಸಾದದ ಆರಾಧನೆ ಮಾಡಿ ಪ್ರಾರ್ಥಿಸುವಾಗ ನಿಧಾನವಾಗಿ ಅವರ ಮಗನಲ್ಲಿ ಬದಲಾವಣೆ ಬಂತು. ನಿಧಾನವಾಗಿ ಅವನು ಕೂಡ ಹೊರಗೆ ಬಂದು ಅವರೊಂದಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಲು ಆರಂಭಿಸಿದ. ಅವನು ಕೂಡ ಸಾಷ್ಟಾಂಗವೆರಗಿ ದಿವ್ಯ ಪ್ರಸಾದದ ಆರಾಧನೆ ಮಾಡಿದ. ಜೀವಂತ ದೇವರನ್ನು ಇರುವವನಾಗಿ ಇರುವ ಆತ ದೇವರು, ಆ ದೇವರನ್ನು ಆರಾಧಿಸತೊಡಗಿದ. ಅವನು ಪವಿತ್ರ ಪುಸ್ತಕವನ್ನು ಓದಲು ಆರಂಭಿಸಿದ. ಅವರು ಹೇಳಲಿಕ್ಕೆ ಶುರು ಮಾಡಿದರು, ಫಾದರ್, ಎಂತಹ ಒಂದು ಅದ್ಭುತ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನಡೆಯಿತು. ಅವನು
ಅವನು ಪವಿತ್ರ ಪುಸ್ತಕವನ್ನು ಓದಲು ಶುರು ಮಾಡಿದ. ಅವನು ಜಪಸರ ತೆಗೆದುಕೊಂಡು ಮಾತಾ ಮರಿಯಮ್ಮನವರ ಜಪಸರ ಪ್ರಾರ್ಥನೆ, ಜಪಮಾಲೆ ಪ್ರಾರ್ಥನೆಗಳನ್ನು, ರೋಸರಿ ಪ್ರೇಯರ್ ಮಾಡಲಿಕ್ಕೆ ಕೂಡ ಅವನು ಆರಂಭಿಸಿದ. ನಿಧಾನವಾಗಿ ಅವನ ಕೆಲಸ ಆನ್ಲೈನ್ನಲ್ಲಿ ಆರಂಭವಾಯಿತು. ವಿದೇಶದ ಕೆಲಸ ಆನ್ಲೈನ್ನಲ್ಲಿ ಕೆಲಸ ಸಿಕ್ಕಿತು. ಅದರಲ್ಲಿ ಅವನಿಗೆ ಇನ್ನೂ ಪ್ರಮೋಷನ್ ಸಿಕ್ಕಿ ಇನ್ನೂ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಲು ಶುರುವಾಯಿತು. ಮಾತ್ರವಲ್ಲ, ಏನೋ ಒಂದು ಅದ್ಭುತ ಎಂಬಂತೆ ಅವನ ಆ ಸಹೋದ್ಯೋಗಿ ಅವನಿಗೆ ಕೆಲಸ ಮಾಡುವವಳು, ಅವನಿಗೆ ಮೋಸ ಮಾಡಿದವಳು ಅವನಿಗೆ ಸ್ವಲ್ಪ ಸ್ವಲ್ಪ ಹಣ ಹಿಂತಿರುಗಿ ಕೊಡಲು ಆರಂಭಿಸಿ. ಸಂಪೂರ್ಣವಾಗಿ ಕೊಡಲಿಲ್ಲ, ಅದರ 50% ಹಣ ಅವನಿಗೆ 1 ವರ್ಷದಲ್ಲೇ ಹಿಂತಿರುಗಿ ಬಂತು. ಅಷ್ಟರಲ್ಲಿ ಅವನು ಸಂಪೂರ್ಣ ಬದಲಾದದ್ದೇ. ಅವನು ಕುಡಿತವನ್ನೆಲ್ಲ ಬಿಟ್ಟು ಒಳ್ಳೆಯನಾದದ್ದೇ ಅವನ ಹೆಂಡತಿ ಹಾಗೂ 2 ಮಕ್ಕಳು, ಅವರು ಕೂಡ ಹಿಂತಿರುಗಿ ಬಂದರು. ಇವತ್ತು ಪ್ರಿಯರೇ, ಆ ಕುಟುಂಬ ಸಂತೋಷ ಆನಂದದಿಂದ ಇದೆ. ಬಾಂಬೆಯಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಫಾದರ್, ಯಾವಾಗ ನಾವು ಆರಾಧನೆಯಲ್ಲಿ ಭಾಗವಹಿಸಿದೆವು, ಯಾವಾಗಲೂ ಪೂಜಾ ಮನೆಯಲ್ಲಿ ಪ್ರತಿದಿನ ಭಾಗವಹಿಸಲು ನಾವು ಆರಂಭಿಸಿದೆವು, ಯಾವಾಗ ನಮ್ಮ ಮನೆಯಲ್ಲಿ ದೈವಿಕ ಕರುಣೆಯ ಜಪಮಾಲೆ ಹಾಗೂ ಈ ರೋಸರಿ ಮಾತಾ ಮರಿಯಮ್ಮನವರ ಜಪಸರ ಪ್ರಾರ್ಥನೆ ನಾವು ಆರಂಭಿಸಿದೆವು, ನಮ್ಮ ಜೀವನದಲ್ಲಿ ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಸನ್ನಿಧಿ ಹೆಚ್ಚು ಹೆಚ್ಚು ಹರಿದು ಬಂತು. ಮತ್ತಾಯಿ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಓದ್ತೇವೆ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33, ನೀವು ದೇವರ ಚಿತ್ತವನ್ನು ಅವರ ಸಾಮ್ರಾಜ್ಯವನ್ನು ಹುಡುಕಿರಿ, ಈ ಲೋಕದ ಎಲ್ಲ ವಿಷಯಗಳನ್ನು ದೇವರೇ ನಿಮಗೆ ಒದಗಿಸುವರು. ಪ್ರೈಸ್ ದ ಲಾರ್ಡ್. ಅದಕ್ಕಿಂತ ಮುಂಚೆ 32ನೇ ವಚನದಲ್ಲಿ ನಾವು ಓದ್ತೇವೆ. ಮತ್ತಾಯಿ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 32ನೇ ವಚನದಲ್ಲಿ, ನಿಮಗೆ ಯಾವುದರ ಅಗತ್ಯವಿದೆಯೋ ನನ್ನ ತಂದೆಯಾದ ದೇವರಿಗೆ ಅದರ ಅರಿವಿದೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಅಂದರೆ ಪ್ರಿಯರೇ, ನಾವು ದೇವರಲ್ಲಿ ಬೇಡಿಕೊಳ್ಳುವ ಮೊದಲೇ ದೇವರಿಗೆ ಗೊತ್ತಿದೆ ನಮಗೆ ಏನು ಬೇಕೋ ಅಂತ. ಆದರೆ ನಾವು ದೇವರೊಡನೆ ನಮ್ಮ ಸಮಯವನ್ನು ಕಳೆಯುವಾಗ, ಆರಾಧನೆಯಲ್ಲಿ, ಪೂಜಾ ಬಲಿಯಲ್ಲಿ, ಜಪಸರ ಪ್ರಾರ್ಥನೆಯಲ್ಲಿ, ಪವಿತ್ರ ಪುಸ್ತಕ ಓದುವುದರಲ್ಲಿ ನಮ್ಮ ಕೆಲಸವನ್ನು ನಮ್ಮ ಸಮಯವನ್ನು ನಾವು ಕಳೆಯುವಾಗ ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾರೆ. ಹಿ ಪ್ರೊವೈಡ್ಸ್ ಬಿಕಾಸ್ ಹಿ ಈಸ್ ಜೆಹೋವಾ ಜಾಯ್ರಾ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಗಾಡ್ ಈಸ್ ಜೆಹೋವಾ ಜಾಯ್ರಾ, ಗಾಡ್ ದ ಪ್ರೊವೈಡರ್, ಹಿ ಈಸ್ ಅ ಗಾಡ್ ಆಫ್ ಪ್ರಾವಿಡೆನ್ಸ್. ಹಿ ಪ್ರೊವೈಡ್ಸ್ ಫಾರ್ ಎವ್ರಿ ನೀಡ್ ಆಫ್ ಅಸ್. ಯು ಜಸ್ಟ್ ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ದ ರೈಚಿಯಸ್ನೆಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ ನಾವು ನೀತಿವಂತರಾಗಬೇಕು, ರೈಚಿಯಸ್ ಆಗಬೇಕು, ಅಷ್ಟೇ. ದೇವರೇ ನಮ್ಮನ್ನು ರೈಚಿಯಸ್ ಮಾಡ್ತಾರೆ, ನಮ್ಮ ಎಲ್ಲ ಕೋರಿಕೆಗಳನ್ನು ಅವರು ಈಡೇರಿಸ್ತಾರೆ. ನಾವು ಎಷ್ಟು ದೇವರಿಂದ ನಾವು ದೂರ ಸರಿತೇವೆ, ನಾವು ಶಾಪಗ್ರಸ್ತರಾಗ್ತೇವೆ, ನಾವು ಶಾಪದ ಪ್ರಭಾವಕ್ಕೆ ಬರ್ತೇವೆ. ಎಷ್ಟು ನಾವು ದೇವರ ಬಳಿಗೆ ಸರಿತೇವೆ, ನಾವು ಆಶೀರ್ವಾದಿಸಲ್ಪಟ್ಟವರಾಗ್ತೇವೆ, ನಾವೇ ಒಂದು ಆಶೀರ್ವಾದವಾಗ್ತೇವೆ, ನಾವು ಕೃಪೆಯ ಅನುಗ್ರಹದಲ್ಲಿ ನಾವು ಬರ್ತೇವೆ. ಆದ್ದರಿಂದ ನಾವು ದೇವರಿಗೆ ಹತ್ತಿರ ಸರಿಯಲು ದೇವರು ಕೊಡುವಂತಹ ವಿಶೇಷವಾದ ಒಂದು ಆಯುಧ ಇದು ಜಪಸರ. ಇದರಲ್ಲಿ ನಾವು ದೇವರಿಗೆ ಹೆಚ್ಚು ಹೆಚ್ಚು ಹತ್ತಿರ ಸರಿಯುತ್ತೇವೆ. ಯಾಕೆಂದರೆ ಮಾತಾ ಮರಿಯಮ್ಮನವರ ಭಕ್ತಿ ಮುಖಾಂತರ ನಾವು ದೇವರಿಗೆ ಹತ್ತಿರ ಸರಿಯುತ್ತೇವೆ. ಯೋಹಾನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಗಾಸ್ಪಲ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 2, ಅಲ್ಲಿ ಕಾನಾ ನಗರದಲ್ಲಿ ಒಂದು ವಿವಾಹವಿತ್ತು. ಆ ವಿವಾಹಕ್ಕೆ ಅವರು ಮಾತಾ ಮರಿಯಮ್ಮನವರನ್ನು ಹಾಗೂ ಪ್ರಭು ಯೇಸು ಕ್ರಿಸ್ತರನ್ನು ಹಾಗೂ ಅವರ ಶಿಷ್ಯರನ್ನು ಅವರು ಆಹ್ವಾನಿಸಿದರು. ಅವರನ್ನು ಆಹ್ವಾನಿಸಿದ್ದರಿಂದ ಅವರ ಜೀವನದಲ್ಲಿ ಎಂತಹ ಒಂದು ಅದ್ಭುತ ನಡೆಯಿತು ನೋಡಿ. ಅವರ ವಿವಾಹದಲ್ಲಿ ಅಲ್ಲಿ ದ್ರಾಕ್ಷರಸದ ಕೊರತೆಯಾಗಿ, ಯಹೂದರಲ್ಲಿ ಮದುವೆ ಆದಾಗ ದ್ರಾಕ್ಷರಸವು ಬಹಳ ಪ್ರಾಮುಖ್ಯವಾದ ಒಂದು ಪಾನೀಯ, ಅದು ಇರಲೇಬೇಕು. ಅದರಲ್ಲಿ ಮುಳುಗಿಸಿ ಈ ರೊಟ್ಟಿಯನ್ನು ಅವರು ತಿಂತಿದ್ರು. ಇಂತಹ ದ್ರಾಕ್ಷರಸ ಇಲ್ಲದಿದ್ದಾಗ ಅವರಿಗೆ ನಿಜವಾದ ಮುಜುಗರ. ಇಟ್ ಈಸ್ ಎ ಕೈಂಡ್ ಆಫ್ ಇನ್ಸಲ್ಟ್ ಫಾರ್ ದ ಗೆಸ್ಟ್. ಇದನ್ನು ಮೊದಲು ನೋಡಿದವರು ಮಾತಾ ಮರಿಯಮ್ಮನವರು. ನೋಡಿದರೂ ಕೂಡ ಯಾರಿಗೆ ಹೇಳಲಿಲ್ಲ. ಅವರು ಯಾರ ಹತ್ರ ಹೇಳಿದರು? ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳಿದರು. ನಿಜವಾಗಿ ಜೀವನದಲ್ಲಿ ನಾವು ನೋಡ್ತೇವೆ, ಏನಾದರೂ ಮುಜುಗರದ ಸಂಗತಿ ನಡೆದರೆ, ಅವಮಾನದ ಸಂಗತಿ ನಡೆದರೆ, ನಾಚಿಕೆಯ ಸಂಗತಿ ನಡೆದರೆ, ಈ ಲೋಕದ ಮನುಷ್ಯರು ಏನು ಮಾಡ್ತಾರೆ? ತಕ್ಷಣ ಊರಿಗೆಲ್ಲ ಹೇಳಿ ನಮ್ಮನ್ನು ಅವಮಾನಗೊಳಿಸ್ತಾರೆ. ಮಾತಾ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳಿ ಪವಾಡ ಜರುಗುವಂತೆ, ಅದ್ಭುತ ಜರುಗುವಂತೆ ಮಾಡಿದರು. ಅದರಿಂದ ನಮ್ಮ ಜೀವನದಲ್ಲಿ ಮಾತಾ ಮರಿಯಮ್ಮನವರು ಇದ್ದರೆ ಅವರು ಒಬ್ಬ ತಾಯಿಯಂತೆ ನಮ್ಮನ್ನು ನೋಡಿಕೊಳ್ತಾರೆ. ನಮ್ಮನ್ನು ಒಬ್ಬ ತಾಯಿಯಂತೆ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗುವಂತೆ ಹಾಗೂ ನಮ್ಮ ಜೀವನವೇ ಬದಲಾಗುವಂತೆ ಮಾಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳಿದ್ದೇ ಅವರು ಏನು ಹೇಳ್ತಾರೆ? ಅಲ್ಲಿರುವಂತಹ ಸೇವಕರಿಗೆ ಅವರು ಹೇಳ್ತಾರೆ, ಸೇವಕರು, ಸರ್ವೆಂಟ್ಸ್ ಆಫ್ ಗಾಡ್. ಯಾರು ನಾವು ದೇವರ ಸೇವಕರು. ನಮ್ಮ ಜೀವನದಲ್ಲಿ ನಾವು ದೇವರ ಸೇವಕರಾಗಬೇಕು. ಯಾವ ರೀತಿಯಲ್ಲಿ ಆಗೋದು? ಮಾತಾ ಮರಿಯಮ್ಮನವರು ಅವರಿಗೆ ಹೇಳ್ತಾರೆ, ಹೋಗಿ ಪ್ರಭು ಯೇಸು ಕ್ರಿಸ್ತರು ಹೇಳಿದಂತೆ ನೀವು ಮಾಡಿ. ಅವರು ಹೇಳಿದಂತೆ ನೀವು ಮಾಡಿದಿರಿ. ಯೋಹಾನ ಶುಭ ಸಂದೇಶ 2ನೇ ಅಧ್ಯಾಯ 5ನೇ ವಚನ.
ನಾವು ಪ್ರಭು ಯೇಸು ಕ್ರಿಸ್ತರು ಹೇಳಿದಂತೆ ಮಾಡಬೇಕಾದ್ರೆ ಮೊದಲು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗಬೇಕು. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತರ ಬಳಿಗೆ ಹೋಗುವಂತೆ ಮಾಡುವವರು ಯಾರು? ಮಾತಾ ಮರಿಯಮ್ಮನವರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಜಪಸರ ಪ್ರಾರ್ಥನೆ ಅಂದರೆ ಮಾತಾ ಮರಿಯಮ್ಮನವರಿಗೆ ನಾವು ಪ್ರಾರ್ಥನೆ ಮಾಡೋದಲ್ಲ. ನನ್ನ ಪ್ರಿಯ ಸಹೋದರಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿರಿ. ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮಾತಾ ಮರಿಯಮ್ಮನವರ ಭಕ್ತಿಯ ಮುಖಾಂತರ. ಯಾಕೆ ಮಾತಾ ಮರಿಯಮ್ಮನವರೇ ನಮಗೆ ಹೇಳ್ತಾರೆ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗಿರಿ. ಎರಡನೇದಾಗಿ ಪ್ರಭು ಯೇಸು ಕ್ರಿಸ್ತರ ಮಾತನ್ನು ಕೇಳಿರಿ. ನಾವು ನಿಜವಾಗಿ ದೇವರ ವಾಕ್ಯಗಳನ್ನು ಕೇಳಬೇಕು, ಆದರೆ ಕೇಳಲಿಕ್ಕೆ ನಮಗೆ ಆಗೋದಿಲ್ಲ. ಮಾತಾ ಮರಿಯಮ್ಮನವರು ನಮ್ಮನ್ನು ಹುರಿದುಂಬಿಸುತ್ತಾರೆ ದೇವರ ವಾಕ್ಯವನ್ನು ಕೇಳುವ ಹಾಗೆ. ಮೂರನೇದಾಗಿ ಕೇಳಿದರೆ ಸಾಕಾಗೋದಿಲ್ಲ, ಅವರು ಹೇಳಿದಾಗೆ ಮಾಡಿರಿ. ಮಾತಾ ಮರಿಯಮ್ಮನವರು ಹುರಿದುಂಬಿಸ್ತಾರೆ, ನಮ್ಮನ್ನು ಪ್ರೇರೇಪಿಸ್ತಾರೆ. ಪ್ರಭು ಯೇಸು ಕ್ರಿಸ್ತರ ಹೇಳಿದಂತಹ ಮಾತುಗಳನ್ನು ನೀವು ಮಾಡಿರಿ. ನಿಮ್ಮ ಜೀವನದಲ್ಲಿ ನೀವು ದೇವರ ಆಜ್ಞೆಗಳನ್ನು ಕೈಗೊಂಡು ಆ ರೀತಿ ನಡೆಯಿರಿ ಎಂದು ಅವರು ಪ್ರೇರೇಪಿಸ್ತಾರೆ. ನಾಲ್ಕನೇದಾಗಿ, ಯಾವಾಗ ದೇವರ ವಾಕ್ಯಗಳ ಪ್ರಕಾರ ನಾವು ಜೀವಿಸ್ತೇವೆ, ಅದ್ಭುತಗಳನ್ನು ಪವಾಡಗಳನ್ನು ನಾವು ಅನುಭವಿಸ್ತೇವೆ. ಅವರಿಗೆ ಅಲ್ಲಿ ದ್ರಾಕ್ಷಾರಸದ ಒಂದು ದೊಡ್ಡ ಪವಾಡವೇ ನಡೆಯಿತು. ನಾವು ಮಾತಾ ಮರಿಯಮ್ಮನವರ ಭಕ್ತಿಯಿಂದ ಪ್ರಭು ಯೇಸು ಕ್ರಿಸ್ತರಿಗೆ ಹತ್ತಿರವಾಗುವುದರಿಂದ ನಮ್ಮ ಜೀವನದಲ್ಲಿ ನಾವು ಪವಾಡಗಳನ್ನು ಅನುಭವಿಸ್ತೇವೆ. ಮಾತ್ರವಲ್ಲ, ಐದನೇದಾಗಿ ಪವಾಡಗಳನ್ನು ಅನುಭವಿಸಿತು ಮಾತ್ರವಲ್ಲ, ದ್ರಾಕ್ಷಾರಸ ಇಷ್ಟು ಹೆಚ್ಚಾಯಿತು, ಅದನ್ನು ಎಲ್ಲರಿಗೆ ಹಂಚಲು ಅವರಿಗೆ ಸಾಧ್ಯವಾಯಿತು. ನಮ್ಮ ಜೀವನದಲ್ಲಿ ಎಷ್ಟು ಆಶೀರ್ವಾದಗಳು ನಮಗೆ ಅನುಭವವಾಗುವವು, ಅವುಗಳನ್ನು ನಮಗೆ ಹಂಚಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದರಿಂದ ನಾವು ಮಾತಾ ಮರಿಯಮ್ಮನವರ ಭಕ್ತಿಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರಿಗೆ ಹತ್ತಿರವಾಗಬೇಕು. ಆಗ ನಮ್ಮ ಜೀವನದವೇ ಸಂಪೂರ್ಣವಾಗಿ ರೂಪಾಂತರಗೊಳ್ಳುವುದು, ನಮ್ಮ ಜೀವನವೇ ಸಂಪೂರ್ಣವಾಗಿ ಪರಿವರ್ತನೆಗೊಳ್ಳುವುದು. ಆದರೆ ಎಷ್ಟೋ ಮಂದಿ ಕ್ರೈಸ್ತವರಾಗಲಿ, ಕಥೋಲಿಕರಾಗಲಿ, ಇತರರಾಗಲಿ ಜೀವನದಲ್ಲಿ ಆಶೀರ್ವಾದಗಳನ್ನು ಪಡೆಯುವುದಿಲ್ಲ. ಯಾವುದಕ್ಕಾಗಿ? ಕೆಲವು ಕಾರಣಗಳಿವೆ. ಅದನ್ನು ನಾವು ಒಳ್ಳೆಯದಾಗಿ ಧ್ಯಾನಿಸಬೇಕು. ವಿ ಮಸ್ಟ್ ರಿಯಲೈಸ್ ವೈ ವಿ ಆರ್ ನಾಟ್ ರಿಸೀವಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಲಾರ್ಡ್. ಮೊದಲನೇದಾಗಿ ನಮ್ಮ ಲೇಜಿನೆಸ್, ನಮ್ಮ ಸೋಮಾರಿತನ. ನಾವು ನಮ್ಮ ಶಿಸ್ತಿನಿಂದ ಜೀವಿಸದಿದ್ದಾಗ ಬೆಳಿಗ್ಗೆ ಸರಿಯಾಗಿ ನಾವು ಏಳುವುದಿಲ್ಲ, ಟೈಮ್ನಲ್ಲಿ ಸಂಜೆ ಸರಿಯಾದ ಸಮಯದಲ್ಲಿ ನಾವು ಮಲಗುವುದಿಲ್ಲ, ಯಾವಾಗಲೂ ಮೊಬೈಲ್ನಲ್ಲಿ ಇರುವುದು, ಬೇಡವಾದ ವಸ್ತುಗಳಲ್ಲಿ, ಬೇಡವಾದ ವಿಷಯಗಳಲ್ಲಿ ನಾವು ನಮ್ಮನ್ನೇ ತೊಡಗುಡಿಸಿಕೊಳ್ಳುತ್ತೇವೆ. ಈ ರೀತಿಯಲ್ಲಿ ನಾವು ದೇವರ ಆಶೀರ್ವಾದವನ್ನು ಪಡೆಯಲು ನಮಗೆ ಅಸಾಧ್ಯವಾಗ್ತದೆ. ಎರಡನೇದಾಗಿ, ನಮ್ಮ ಯೌವನದಲ್ಲಿ ನಮಗೆ ಎಷ್ಟೋ ರೀತಿಯ ಶೋಧನೆಗಳಿರ್ತವೆ, ಎಷ್ಟೋ ರೀತಿಯ ಮಜಾಗಳು. ವಿ ವಾಂಟ್ ಆಲ್ ದ ಕಂಫರ್ಟ್ಸ್ ಆಫ್ ದಿಸ್ ವರ್ಲ್ಡ್. ಅವುಗಳಲ್ಲಿ ಎಷ್ಟೋ ರೀತಿಯ ಪಾಪಗಳು ಅಡಗಿರುತ್ತವೆ. ದೇವರಿಂದ ದೂರ ಸರಿತೇವೆ, ದೇವರ ಆಜ್ಞೆಗಳನ್ನು ಮೀರ್ತೇವೆ. ಇದರಿಂದಾಗಿ ದೇವರ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಆಮೇಲೆ ಮೂರನೇದಾಗಿ, ಇದರಿಂದಾಗಿ ಎಷ್ಟೋ ಕೆಟ್ಟ ಹವ್ಯಾಸಗಳು ನಮ್ಮದಾಗುತ್ತವೆ. ಬೀಡಿ, ಸಿಗರೇಟ್, ಡ್ರಗ್ಸ್ ಅಥವಾ ಫೋರ್ನೋಗ್ರಫಿ ಅಥವಾ ಕಾಮುಕತನ, ವ್ಯಭಿಚಾರ, ಹಾದರ, ಹೊಟ್ಟೆಕಿಚ್ಚು, ಹಣದಲ್ಲಿ ಜೂಜಾಡುವುದು, ಮಾಟಮಂತ್ರ, ಜಾತಕ ನೋಡುವುದು, ಹಾಗೂ ಮೂರ್ತಿ ಪೂಜೆ, ಅಸೂಯೆ, ಜಗಳ, ಹೊಟ್ಟೆಕಿಚ್ಚು, ಎಲ್ಲ ರೀತಿಯ ಕೆಟ್ಟ ಹವ್ಯಾಸಗಳು. ನಾವು ಓದ್ತೇವೆ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ರಿಂದ 21ನೇ ವಚನಗಳವರೆಗೆ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 19 to 21. ನಾವು ಎಲ್ಲ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾದಾಗ ದೇವರ ಕೃಪೆಯಿಂದ ನಾವು ದೂರ ಸರಿಯುತ್ತೇವೆ. ನಾಲ್ಕನೇದಾಗಿ, ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುವುದು ಅಥಿಯಿಸಮ್, ನಾಸ್ತಿಕತೆ, ದೇವರೆಲ್ಲ ಅನ್ನುವಂತಹ ಜೀವನ. ಅಥಿಯಿಸಮ್, ಸಮ್ಟೈಮ್ ಅಗ್ನಾಸ್ಟಿಸಿಸಮ್, ಬೇರೆ ಬೇರೆ ಶಬ್ದಗಳಿವೆ. ಅಂದರೆ ದೇವರಿಲ್ಲ ಎಂಬಂತೆ ನಾವು ಜೀವಿಸುವುದು. ಐದನೇದಾಗಿ, ನಮಗೆ ಕೆಲವರು ಅಪಪ್ರಚಾರವನ್ನು, ಅಂದರೆ ದೇವರ ವಿರುದ್ಧವಾದ ಸಂದೇಶವನ್ನು ನಮಗೆ ಕೊಟ್ಟಾಗ ಅದನ್ನು ನಾವು ನಂಬುತ್ತೇವೆ, ನಿಜವಾದ ಶಿಕ್ಷಣವನ್ನು ನಾವು ಪಡೆಯುವುದಿಲ್ಲ. ನಿಜವಾದ ಶಿಕ್ಷಣದಿಂದ ನಮ್ಮ ಜೀವನ ಏನಾಗ್ತದೆ? ಅಭಿವೃದ್ಧಿ ಆಗುತ್ತದೆ, ನಾವು ಪವಿತ್ರರಾಗುತ್ತೇವೆ. ಅದೇ ಅಪಪ್ರಚಾರದ ಸಂದೇಶದಿಂದ. ಅಂದರೆ ಕೆಲವರು ನಮಗೆ ನಮ್ಮ ಹೃದಯದಲ್ಲಿ, ಜೀವನದಲ್ಲಿ ಸಂದೇಹ ಬರುವಂತೆ ಮಾಡ್ತಾರೆ. ದೇವರಿದ್ದಾರೋ, ದೇವರಿಲ್ಲ. ಯೇಸು ಕ್ರಿಸ್ತರಿದ್ದಾರೋ, ಅವರು ಇಲ್ಲ. ಅವರಿಂದ ನಿಜವಾದ ನಮಗೆ ಬಿಡುಗಡೆ ಇದೆಯೋ, ಇಲ್ಲ. ಈ ರೀತಿಯಲ್ಲಿ ನಮಗೆ ಬೋಧಿಸಿ ನಾವು ಕೆಟ್ಟ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾರೆ. ಅದರಿಂದ ಪ್ರಿಯರೇ, ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು, ನನಗೆ ಸರಿಯಾದ, ಒಳ್ಳೆಯ, ಪವಿತ್ರ, ಭಯಭಕ್ತಿಯ ಸ್ನೇಹಿತರು ಇರಬೇಕು. ನಾನಾದರೂ ಹೇಳೋದು, ನೀನು ನಿನ್ನ ಸ್ನೇಹಿತರು ಯಾರೆಂದು ಹೇಳು, ನಿನ್ನ ವ್ಯಕ್ತಿತ್ವ ಎಂಥದ್ದೆಂದು ನಾನು ಹೇಳಬಲ್ಲೆನು. ಟೆಲ್ ಮೀ ಯುವರ್ ಫ್ರೆಂಡ್ಸ್, ದೆನ್ ಐ ನೋ ಯುವರ್ ಕ್ಯಾರೆಕ್ಟರ್. ನಮ್ಮ ಸ್ನೇಹಿತರು ಒಳ್ಳೆಯವರಾಗಿರಬೇಕು. ಅವರು ನಮ್ಮನ್ನು ಪವಿತ್ರತೆಯಲ್ಲಿ ಹುರಿದುಂಬಿಸುವವರು, ಭಯಭಕ್ತಿಯಲ್ಲಿ ಮಾರ್ಗದಲ್ಲಿ ನಡೆಸುವವರು ಯಾವಾಗ ಇರಬೇಕು. ಆಗ ನಾವು ಹೆಚ್ಚು ಹೆಚ್ಚು ದೇವರಿಗೆ ಮೆಚ್ಚುಗೆಯಾಗುವಂತಹ ಜೀವನವನ್ನು ನಾವು ಜೀವಿಸ್ತೇವೆ. ಈ ದಿನಗಳಲ್ಲಿ ಒಂದು ಕುಟುಂಬದವರು ನನ್ನ ಬಳಿಗೆ ಬಂದರು. ಅವರು ಹೇಳ್ತಾರೆ, ಅವರ ಮಗಳು ಚಿಕ್ಕವಳಿರುವಾಗ ಬಹಳ ಭಯಭಕ್ತಿಯ ವ್ಯಕ್ತಿಯಾಗಿದ್ದಳು. ಆದರೆ ಈಗ ದೊಡ್ಡವಳಾಗಿದ್ದಾಳೆ,
ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಕೆಲಸ ಮಾಡ್ತಿದ್ದಾಳೆ ಬೆಂಗಳೂರಿನಲ್ಲಿ. ಆದರೆ ಒಬ್ಬ ವಿವಾಹಿತ ಪುರುಷನಲ್ಲಿ ಅವಳು ಈಗ ಪ್ರೀತಿ ಮಾಡ್ತಾಳೆ. ಶಿ ಹ್ಯಾಸ್ ಫಾಲನ್ ಇನ್ ಲವ್ ವಿತ್ ಎ ಮ್ಯಾರಿಡ್ ಮ್ಯಾನ್ ಆ್ಯಂಡ್ ದಟ್ ಮ್ಯಾರಿಡ್ ಮ್ಯಾನ್ ಹ್ಯಾಸ್ ಗಾಟ್ 2 ಚಿಲ್ಡ್ರನ್. ಅವಳು ಈಗ ಆ ಪುರುಷ ಅವಳ ಹೆಂಡತಿಯನ್ನು ಡಿವೋರ್ಸ್ ಮಾಡುವ ಹಾಗೆ ಮಾಡಿ ಇವಳು ಅವನೊಡನೆ ಮದುವೆಯಾಗುವುದರಲ್ಲಿದ್ದಾರೆ. ಕ್ರೈಸ್ತವ ಧರ್ಮದಿಂದ ದೂರ ಸರಿದಿದ್ದಾಳೆ. ಫಾದರ್ ಅವಳಿಗಾಗಿ ಪ್ರಾರ್ಥಿಸು ಅಂತ ಹೇಳುವಾಗ ಅವರನ್ನು ಕರೆಸಿ ಇಲ್ಲಿ ಮಾರ್ಗದರ್ಶನ ಮಾಡುವಾಗ ಅವರಿಗೆ ಕೌನ್ಸಿಲಿಂಗ್ ಮಾಡುವಾಗ ನನಗೆ ಅದು ಸ್ಪಷ್ಟವಾಯಿತು. ಅವಳು 10ನೇ ತರಗತಿವರೆಗೆ ಮಾತ್ರ ಜಪಸರ ಪ್ರಾರ್ಥನೆಯನ್ನು ಹಾಗೂ ಪವಿತ್ರ ಪುಸ್ತಕವನ್ನು ಓದ್ತಿದ್ದಳು. ಆಮೇಲೆ ಒಂದು ಸಾರಿ ಹಾಸ್ಟೆಲಿಗೆ ಹೋದ ನಂತರ ಜಪಸರ ಪ್ರಾರ್ಥನೆಯನ್ನು ಬಿಟ್ಟುಬಿಟ್ಟು, ಪವಿತ್ರ ಪುಸ್ತಕವನ್ನು ಓದುವುದನ್ನು ಬಿಟ್ಟುಬಿಟ್ಟು, ದೇವರಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಟುಬಿಟ್ಟು. ಎಷ್ಟು ಅವಳು ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟುಬಿಟ್ಟಳು ಅಷ್ಟು ಅವಳು ದೇವರಿಂದ ದೂರ ಸರಿದಳು. ದೇವರಿಂದ ದೂರ ಸರಿದ ನಂತರ ಎಲ್ಲ ದೇವರ ಆಜ್ಞೆಗಳನ್ನು ಅವಳು ಮೀರಿದಳು. ದೇವರ ಆಜ್ಞೆಗಳನ್ನು ಅವಳು ಕೈಗೊಂಡು ಅದರ ಪ್ರಕಾರ ಜೀವಿಸಲಿಲ್ಲ. ಆದ್ದರಿಂದ ಎಷ್ಟೋ ಕೆಟ್ಟ ಹವ್ಯಾಸಗಳು ಅವಳದಾದವು. ಈಗ ಒಂದು ದೊಡ್ಡ ಕೆಟ್ಟತನದಲ್ಲಿ ಅವಳು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಪರಪುರುಷನೊಂದಿಗೆ, ಅದು ಕೂಡ ವಿವಾಹನಾದ ಪುರುಷನೊಂದಿಗೆ 2 ಮಕ್ಕಳ ತಂದೆಯನ್ನು ಮದುವೆಯಾಗುವುದಕ್ಕೆ ಅವಳು ಮುನ್ನಡೆಯುತ್ತಾ ಇದ್ದಾಳೆ. ಅದರಿಂದ ಒಂದು ಕುಟುಂಬವೇ ನಾಶವಾಗ್ತದೆ. ಆ ಕುಟುಂಬ ನಾಶವಾಗುವಂಥ ಶಾಪ ಅವಳ ಮೇಲೆ ಬರ್ತದೆ. ಅಂತಹ ಅರಿವು ಕೂಡ ಅವಳಿಗೆ ಈ ಸಮಯದಲ್ಲಿ ಇಲ್ಲ. ಯಾಕೆಂದರೆ ಅವಳು ಸೈತಾನನ ಕೈವಶದಲ್ಲಿದ್ದಾಳೆ. ಅವಳನ್ನು ಕರೆಸಿ ಇಲ್ಲಿ ನಾನು ಅವಳಿಗೆ ನಮ್ಮ ಆರಾಧನೆಯಲ್ಲಿ, ನಮ್ಮ ಪೂಜಾ ಬಲಿಯಲ್ಲಿ ಭಾಗವಹಿಸುವಂತೆ ಮಾಡಿದೆ. ಆಮೇಲೆ ಪ್ರತಿದಿನ ಮನೆಯಲ್ಲಿ ಪ್ರಾರ್ಥನೆ ಮಾಡುವಂತೆ ಮಾಡಿದ ನಂತರ ನಿಧಾನವಾಗಿ ಅವಳಿಗೆ ಈಗ ಜ್ಞಾನೋದಯವಾಗಿದೆ, ಅವಳು ಮಾಡುವುದು ತಪ್ಪು ಅಂತ. ಅದರಿಂದ ಹೊರಗೆ ಬರಲು ಅಷ್ಟೊಂದು ಸುಲಭವಲ್ಲ, ಬಹಳ ಕಷ್ಟವಾಗ್ತದೆ. ಆದರೆ ಪ್ರಿಯರೇ, ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ. ಪ್ರಭು ಯೇಸು ಕ್ರಿಸ್ತರೇ ಹೇಳಿದ್ದಾರೆ, ಫಾರ್ ದೋಸ್ ಹು ಬಿಲೀವ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಫಾರ್ ಅಸ್ ಇಟ್ ಈಸ್ ಇಂಪಾಸಿಬಲ್, ಬಟ್ ಫಾರ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ನಮಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ. ಹಾಗಾದರೆ ಪ್ರಿಯರೇ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಏನೆಲ್ಲ ನಮ್ಮ ಜೀವನದಲ್ಲಿ ನಾವು ಅಸಾಧ್ಯವೆಂದು ಆಲೋಚಿಸಿದೆವೋ ಅವೆಲ್ಲವನ್ನು ದೇವರಿಗೆ ಸಮರ್ಪಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸುವರು. ಅಸಾಧ್ಯವಾದದ್ದನ್ನು ನಮ್ಮ ಜೀವನದಲ್ಲಿ ಅವರು ಸಾಧ್ಯ ಮಾಡುವರು. ಅವರನ್ನು ನಂಬಿ ಅವರ ಮೇಲೆ ವಿಶ್ವಾಸವಿಟ್ಟು ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮ ಎಲ್ಲ ಕೋರಿಕೆಗಳನ್ನು ಆಶೀರ್ವದಿಸಿ ಈ ಜೀವನದಲ್ಲಿ ಪವಿತ್ರವಾದ ಜೀವನವನ್ನು ಜೀವಿಸಲು ನಿಮ್ಮ ಕೃಪಾವರಗಳನ್ನು ನೀಡಿರಿ. ಮಾತಾ ಮರಿಯಮ್ಮನವರ ಭಯಭಕ್ತಿಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ದಿವ್ಯ ಹೃದಯಕ್ಕೆ ನಾವು ಬಹಳ ಹತ್ತಿರವಾಗುವಂತೆ ಮಾಡಿರಿ. ಪ್ರಭು ಯೇಸು ಕ್ರಿಸ್ತರ ರಕ್ಷಣೆಯ ಮುಖಾಂತರ ತಂದೆಯಾದ ದೇವರೇ ನಿತ್ಯ ಜೀವವನ್ನು ನಾವು ಪಡೆಯುವಂತೆ ಮಾಡಿರಿ. ನಮ್ಮ ಜೀವನದಲ್ಲಿರುವಂತೆ ಎಲ್ಲ ಕೆಟ್ಟ ಹವ್ಯಾಸಗಳಿಂದ ದೂರ ಸರಿಯುವಂತೆ ಮಾಡಿರಿ. ಪವಿತ್ರ ಪುಸ್ತಕವನ್ನು ಓದುವಂತೆ, ಆರಾಧನೆಯಲ್ಲಿ ಭಾಗವಹಿಸುವಂತೆ, ಪೂಜಾ ಬಲಿಯಲ್ಲಿ ವಿಶೇಷವಾದ ವಿಶ್ವಾಸದಿಂದ ಭಾಗವಹಿಸುವಂತೆ ಹಾಗೂ ನಿಮ್ಮ ವಚನಗಳ ಪ್ರಕಾರ ನಮ್ಮ ಜೀವನವನ್ನು ನಾವು ಅಳವಡಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಿಮ್ಮ ಆಶೀರ್ವಾದದಿಂದ ವಚನಾಮೃತ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಒಳ್ಳೆಯ ಆರೋಗ್ಯವನ್ನು, ಎಲ್ಲ ರೋಗಗಳಿಂದ ಬಿಡುಗಡೆಯನ್ನು, ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆಯನ್ನು ಒದಗಿಸಿರಿ. ಅವರ ಕೋರಿಕೆಗಳ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ತಂದೆಯಾದ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ.